व्यासं च विज्ञानसहस्रपालं पूर्णप्रबोधं च सततैवं परमाद्गुरुनिषणमामृता गुरुभ्यो नमः प्रार्थना अर्पयामि। नमो व्रातपतये नमो गणपतये नमः प्रमोदये नमस्ते तुलम्बोदराय एकदन्ताय विघ्ननाशिने शुभसदाय श्रीवरदमूर्तये नमः। हरहम्बो महादेव विश्वेरामरवल्लभ शिवशङ्करवात्मा नीलकण्ठा नमोऽस्तुते। गणदानां प्रसीदत्वं देवी विश्वार्तिहारिणी त्रैलोक्यवासनामीढ्ये लोकानां वरदा त्वम् आपदापहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। धैर्यं निर्भयत्वं अरोगतः अजाढ्यं वाक्पटुत्वं च हनोमस्मरणात् भवेत्। पूज्याय राघवेन्द्राय सत्यधर्मभरताय च भरतां कल्पवृक्षाय नमतां कामधेनवे। आरोग्यं बद्धबन्धुर्वितरतु विफला सम्पदा शीतरश्मिः भूर्लाभं भूमिपुत्रः सकलगुणैतां वाग्विभूतिं च दौम्यः। सौभाग्यं देवमन्त्रे रिभोय रमणं भार्गवशौरमर्गी दीर्घायुसिम्यगेयः विप्रधरेशुतादन्ददारम् अरिष्टानि मृणशन्तुरितानि भयानि च शान्तिरशुभञ्जातग्रहाः कुर्वन्तु मङ्गलम्. ಗ್ರಾಮ ಸಂಬಂಧಪಟ್ಟ ದೈವಗಳೇ, ಗ್ರಾಮದ ಉಳ್ಳಾಗದ ಗ್ರಾಮದ ಸಂಬಂಧಪಟ್ಟ ಪರಿಸರದ ದೈವಗಳೇ, ನಮ್ಮ ಪ್ರತಿಷ್ಠಾಪನೆ ಪರಿವಾರ ಸಮೇತವಾಗಿ ಕೋರ್ಕಂದ್ರೆಗಳ ಕೈಯಲ್ಲಿ ಪ್ರಾರ್ಥನೆ ವಿಶೇಷವಾಗಿ ಬ್ರಹ್ಮರಾಜ ಪ್ರತಿಷ್ಠಾಪನೆ ಮಾಡಿಕೊಂಡು ಬ್ರಹ್ಮರಾಜ ಸಂಕಲ್ಪವನ್ನು ಆ ರೀತಿಯಾಗಿ ಊಟಕ್ಕೂ ಗ್ರಾಮದ ಸೇವನೆ ಆ ದೈವದ ಪ್ರತಿಷ್ಠಾಪನೆಗಳ ಪೂರ್ವವಾಗಿ ಪತ್ರಿವರೆ ಕಂಡು ಪ್ರಾರಂಭ ಅಥವಾ ಅರಿಯಿಸಲಾಗಿ ಬ್ರಹ್ಮರ ಕೂಡ ದೇವರನ್ನ ಪ್ರಮಾಣದ ಕೊಲ್ಲು ಮಕ್ಕಳು ಕ್ರಮವೈದು ಮುಂಜಾನೆ ಮಾತ್ರ ಕಾಯಿಕ ವಾಚಿಕ ಮಾನಸಿಕವಾದಿ ಸೇರಿ ಕರ್ತವ್ಯ ಶ್ರೇಯಸ್ಸಾಪದಂತೆ ಅನುಗ್ರಹಗಳು ಬೇರೆ ಸುಸೂತ್ರವಾಗಿ ಪಾಲ್ಗೊಂಡು ದೈವನ ಪರಿಪೂರ್ಣವಾದ ಗಾಗಿಳಿ ನೆರೆ ಬಂದು ಬೇರೆ ಮತ್ತು ಭಕ್ತನ ವಿಸ್ತಾರದಿಂದ ಇದು ಕೂಡ ಅನುಗ್ರಹ ಒಂದು ಗ್ರಾಮ ರಾಷ್ಟ್ರ ಮಾತು ಒಂದು ಹಿಂದೂ ಸಂಪ್ರದಾಯ ಒಂದು ಗ್ರಾಮ ದೇಶ ಮಾಡಬೇಕಾಗ ಆ ದೈವಗಳಿಗೆ ಅನುಗ್ರಹ ಅವಳು ಕರ್ತವ್ಯ ಕೊಲ್ಲುಡು ದೇವರ ಸಾಕ್ಷಾತ್ ಇಷ್ಟಾನುಸಂದುರಿತಾನ್ ಶಾಂತಿರ್ಭಂಜಾತಗ್ರಹ ಕುರುವಂತು ಮಂಗಲಂ. ಗೋವಿಂದಾಣಿ ಗೋವಿಂದ.
ಮತ್ತೆ ಮಧ್ಯಾಹ್ನ ಅವರು ಮತ್ತೆ ಜನ ఎక్కడ పట్టవించి చూడు సైడ్ నుంచి
ಇನ್ನು ನಮ್ಮೊಟ್ಟಿಗೆ ಶ್ರೀ ಕೋರ್ದಬ್ಬು ದೇವಸ್ಥಾನ ಕುಂಬಡೇಲು ತುಂಬೆಪುದು ಅಂತ ಪುನರ್ನಿರ್ಮಾಣ ಸಮಿತಿಯ ಪ್ರಧಾನ ಸಂಚಾಲಕಿಯರು ಅದೇ ರೀತಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ವಿವಿಧ ಧಾರ್ಮಿಕ ಕ್ಷೇತ್ರ ಬೆನ್ನಿ ಬೆಂತಿನಂಚಿನ ನಮ್ಮ ಮಾತಿನೆಲ್ಲ ಆತ್ಮೀಯರಾಯನಂಚಿನ ದೇವು ತಾರನಾಥ್ ಕೊಟ್ಟಾರ್ಲು ನಮ್ಮೊಟ್ಟಿಗೆಲೇರು ಈ ಸಾನದ ಬಗ್ಗೆ ಈ ಸಾನ ನಡಪುನಂಚಿನ ಕಾರ್ಯಚಟುವಟಿಕೆಗಳು ಅದೇ ರೀತಿ ಮನೆಯಿಂದ ವ್ಯವಸ್ಥೆ ಹೊರೆ ಕಾಣಿಕೆ ಈ ವ್ಯವಸ್ಥೆ ಮಾತ್ರ ಅವ್ರ ಜವಾಬ್ದಾರಿ ತಂದು ಬೆನ್ನಿ ಬೆನ್ನೊಂದಿಲ್ಲ ಸಂಪೂರ್ಣ ಮಾಹಿತಿನ ಅವ್ರು ಕೋರ್ಡು ಬರೋದಕ್ಕೆ ಏನೊಂದಿಲ್ಲ ಬಂದುಲೆ ಕೋರ್ದಬ್ಬು ದೇವಸ್ಥಾನ ಕುಂಬಡೇಲು ಇನಿ ನಾಗಬ್ರಹ್ಮ ಸನ್ನಿಧಿ ಶ್ರೀ ಕೋರ್ದಬ್ಬು ದೇವಸ್ಥಾನ ಅದು ಮೆರೆಪುನಂಚಿನ ಈ ದಿನ 75 ವರ್ಷದ ಪಿರವಡು ಹಿರಿಯಕಲು ಮುಲ್ಪೊಂಜಿ ದೇವಸ್ಥಾನ ಪ್ರಾರಂಭ ಮಲ್ತದು ಈ ಭಾಗಡು ಒಂಜಾತ್ ಯುವಕರೇನು ಮಾತ ಸಂಘಟನೆ ಮಲ್ತದು ಒಂಜಿ ದೇವಸ್ಥಾನ ಇನಿ ಪ್ರಸ್ತುತ ವರ್ತಮಾನಗೂ ಒಂಜಿ ದೇವಸ್ಥಾನ ಮೀರಿದಿನ ರೀತಿಡು ನಿರ್ಮಾಣ ಆತಂಡು ಎಂಚಾತನಂದು ಗೊತ್ತಿಜ್ಜಿ ಪವಾಡಲು ನಡಪುಣು ಒಂದು ಪನ್ಪನಮ ಸಹಜವಾದ ಪವಾಡ ಮಲ್ಪುನು ಬೇತೆ ಪವಾಡ ನಡಪುನು ಬೇತೆ ಅಂದು ಪವಾಡ ಮೂಲ ನಡತದೀನಿ ದಯಂದು ಕೇಂಡ ಜವಣಿಯರಿಗೆ ಆ ಒಂದು ಕೋರ್ದಬ್ಬು ಅಂತಶಕ್ತಿಯಾದ ಪ್ರವೇಶ ಆದ ಪ್ರತಿಯೊಂದು ಜವಣಿಯಾಗಲ ಈ ಎನ್ನ ಊರದ ಕೋರ್ದಬ್ಬು ದೇವಸ್ಥಾನ ನಾನು ನವೀಕರಣ ಮಲ್ಪೂಡ ಇನ್ನು ಪೊರ್ಲು ಮಲ್ಪೂಡ ಆ ಪೊರ್ಲು ನಾನು ತೂಡು ಪನ್ಪುನ ಅಪೇಕ್ಷೆ ಇತ್ತಿನಟ ಆದ್ರ ಪ್ರತಿಯೊಬ್ಬರನ್ನೆಲ್ಲ ಸಂಕಲ್ಪ ಇನ್ನು ಈಡೇರ್ದಿನಿ ಈ ದೇವಸ್ಥಾನ ಕೇವಲ ನೇಮಗೂ ಮಾತ್ರ ಸೀಮಿತ ಆತಿನತ್ತು ಕೆಲವು ಕಡೆ ಕೋರ್ದಬ್ಬ ದೇವಸ್ಥಾನ ಪಂಡ ಕೇವಲ ಪರಿಚಾರಕ ವರ್ಗದಕ್ಕಲು ಸೇರೊಂದು ಊರದಕ್ಕಲು ಸೇರೊಂದು ಕೇವಲ ನೇಮ ನೆಪವನಂಚಿನ ಈ ದಿನಟ್ಟು ಈ ಕುಂಬಡೇಲದ ಈ ಪರಿಸರಡು ಈ ವಾರ್ಷಿಕ ನೇಮದ ಒಟ್ಟೊಟ್ಟಿಗೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಾಗದೇವಿಯರಿಗೆ ಆಶ್ಲೇಷ ಬಲಿ ನಾಗತಂಬಿಲ ವರ್ಷಗೊರ ವರಮಹಾಲಕ್ಷ್ಮಿ ಪೂಜೆ ಅತ್ತನ ಅಯ್ಯಪ್ಪ ವ್ರತಧಾರಿನಗಳು ಮಾಲೆ ಪಾಡದೆ ಮತ್ತು ಪೋಪಿನಂಚಿನ ವ್ಯವಸ್ಥೆ ಒಟ್ಟು ಈ ಒಂದು ಕೋರ್ದಬ್ಬ ದೇವಸ್ಥಾನ ಎಂಚೆತ್ತಿನ ಕೇಂಡ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಮಾತೆರೆಲ್ಲ ಆಕರ್ಷಣೆ ಮಲ್ತೊಂದಿತ್ತೇನೆ ವರ್ಷ 75 ಅಮೃತ ಮಹೋತ್ಸವ ಸಂದರ್ಭಡು ನಮ್ಮ ಒಂದು ಶಾಶ್ವತವಾದ ಕೊಡುಗೆಯನ್ನು ಕೊರಡು ಪನ್ಪುನ ಉದ್ದೇಶನದಿ ಒಂದು ಹೊಸತು ಸ್ಥಾನದ ನಿರ್ಮಾಣ ದುಂಬಾಯ ಹೊಸತು ಸ್ಥಾನ ಬಾರಿ ಪೊರ್ಲುಡು ನಿರ್ಮಾಣ ಅಂಡ್ ఆయన ಪಂಡೆ ಕಡೆ ಅವನ್ ಪವಾಡ ಅಂದು ದಯಂದು ಕೇಂಡ ಒಂದು ಮೂಜಿ ತಿಂಗೊಲುಡು ಕೇವಲ ಒಂತ ಇಲ್ಲುಪ್ಪುನು ಮುಲ್ಪದ ಪರಿಸರನ ತೋಂಡಾಣ ಕೇವಲ ಬೆನ್ಪಿನಂಚಿನ ವರ್ಗ ಈ ಬೆನ್ಪಿನಂಚಿನ ವರ್ಗ ಒಂಜೇ ಕಾಲು ಕೋಟಿದ ದೇವಸ್ಥಾನ ನಿರ್ಮಾಣ ಮಾಡ್ತೇನೆ ಪಂಡ ಅವು ಮನುಷ್ಯ ಪ್ರಯತ್ನ ಅವು ದೈವ ಸಂಕಲ್ಪ ಇತ್ತಿನಟಾದ್ರ ಮನುಷ್ಯ ಪ್ರಯತ್ನ ಒಟ್ಟಾಯಿನಟಾದ್ರ ಅವು ಒಂಜಿ ಪವಾಡವಾದ ನಿರ್ಮಾಣ ಆತನೆ ಮುಲನಿರ್ದಿಂಚ ನಡತಿನಂಚಿನ ಕಾರ್ಯಕ್ರಮ ಪರಂಗಿ ಭೇಟಿ ಹಿಡಿದು ಭವ್ಯವಾಯಿನಂಚಿನ ಹೊರೆಕಾಣಿಕೆ ಬತ್ತಂಡು ಎಂಕು ನಿರೀಕ್ಷೆ ಮಾಡ್ತಿಜ್ಜಂಡು ಈ ಒಂದು ಎಲ್ಲಿಯ ಗ್ರಾಮಡು ಸುಮಾರು ಒಂದು 500 ಗೋವಿನ ಹಿಡಿದು ಮಿತ್ತು ಹರಿತ ಪುದೆಕಾಣಿಕೆ ಎಂಕು ಯಾರೋ ನಿರೀಕ್ಷೆ ಮಾಡ್ತಿಜ್ಜ ಆತ ಮಲ್ಲ ಪುದೆಕಾಣಿಕೆ 1,000 ಮಿತ್ತು ಜನಕ್ಕೂ ಸೇರಿದು ಆ ಶೋಭಾಯಾತ್ರೆ ಬತ್ತದ ಸಮರ್ಪಣೆ ಮಾಡ್ತೀರಿ ನಿರಂತರವಾದ ಇಂಥ ಮೂಜಿನ ದಿನೊಟ್ಲ ನಿರಂತರವಾದ ಜನಕ್ಕೂ ಬತ್ತದ ಪ್ರಸಾದ ಸ್ವೀಕಾರ ಮಾಡ್ತಂದುಲ್ಲೇರು ಶುಭ ಮುಹೂರ್ತಡು ದೇವಲ್ನ ಪ್ರತಿಷ್ಠಾಪನೆ ಹಾಪುಂಡು ರಾತ್ರಿ ವಾರ್ಷಿಕ ನೇಮ ನಡಾವಳಿ ನಡಪುಂಡು ಎಲ್ಲ ಮುಟ್ಟಲ್ಲ ಕಾರ್ಯಕ್ರಮ ನಡಪುಂಡು ಈ 5 ದಿನದ ಕಾರ್ಯಕ್ರಮದ ವ್ಯವಸ್ಥೆದ ಜವಾಬ್ದಾರಿ ನಂದು ಕೇಂಡ ಅಕ್ಕುಲಕ್ಕಲೆ ಸ್ವಪ್ರೇರಣೆ ಜವಾಬ್ದಾರಿನ ಸ್ವೀಕಾರ ಮಾಡ್ತಿದ್ದೀರಿ ಮೂಲ ಪ್ರತಿಯೊಂದಿಲ್ಲ ಅವು ಸಮಿತಿ ಎಂಚಿನ ವ್ಯವಸ್ಥೆಗೋಸ್ಕರ ಸಮಿತಿ ಆಡ ಪ್ರತಿವರಿ ಕಾರ್ಯಕರ್ತೆ ಎಲ್ಲ ఆయన ಜವಾಬ್ದಾರಿ ನಿರ್ವಹಣೆ ಮಾಡ್ತದೆ ನೀವು ಕ್ಲಿಯರ್ನಾಡ ಮುಲ್ಪ ಮಾತ ಭಾಗಗಳು ಅಕ್ಲಾಕ್ಲ ಕಾರ್ಯಕರ್ತರು ಅಕ್ಲಾಕ್ಲ ಜವಾಬ್ದಾರಿ ನಡ್ತೊಂದುಲ್ಲೇರಿ ಅಪ್ಪೆಲ್ಲ ಅಕ್ಕನ ಸ್ವಚ್ಛತಾ ಕಾರ್ಯಕ್ರಮಪ್ಪು ಆ ಅಡಿಲಿಗೆ 3 ಗೋರ್ಪಂಚಿನ ವ್ಯವಸ್ಥೆಪ್ಪು ಪ್ರತಿಯೊಂದು ಏರ್ಲ ಪಂಡದ ಮಲ್ಪಿನತ್ತು ಮೂಲ ತೂದು ಮಲ್ಪನಂಚಿನ ಬೇಲೆ ಜಾಸ್ತಿ ಪ್ರತಿವರ್ಲ ಆ ತೂದು ಮಲ್ಪನ ಬೇಲೆನ ಮಲ್ತಿನಟ್ಟ ಆದ್ರ ಈ ಕಾರ್ಯಕ್ರಮ ಪೊರ್ಲಾತಂಡು ಒಂದು ಎಡ್ಡ ಸಮಾಜಕ್ಕೆ ಒಂದು ಸಂದೇಶ ಪೊಪ್ಪುಂಡು ದಯಂದು ಕೇಂಡ ಕುಡ್ಲದ ಒಂದು ವ್ಯಕ್ತಿ ಬತ್ತಿತ್ತೇರು ಒಂದು ಉಲ್ಲೇಖ ಮಲ್ಪಡ ಬಲ್ಲೆ ಅಂತ ಗೊತ್ತಿಜ್ಜಿ ಆರು ಬತ್ತಿನ 2 ಎಂಜನೆ ಪಾತ್ರ ಪಂಡೇರು ಒಂದು ಎಷ್ಟು ಸಮಾಜದ ದೇವಸ್ಥಾನ ಹಾಕೇಂಡಿರು ಯಾವ ಪಂಡೆ ಕೋರ್ದಬ್ಬು ದೇವಸ್ಥಾನ ಅಂದು ಪಂಡೆ ಖಂಡಿತ ಕೋರ್ದಬ್ಬು ದೇವಸ್ಥಾನ ದಯಂದ ಪಂಡೆ ಅಂದು ಕೇಂಡ ಇನಿ ಬೇತ ಕಡೆ ನಮ್ಮ ತುಯ್ಯಂದಾಂಡ ಇನಿ ದೇವಸ್ಥಾನ ಐನ್ ಮಾತ ಜಾತಿಗೆ ಪಟ್ಟದು ಕೊಡ್ತೀರಿ ಆಡ ಮೂಲ ಅಂಚತ್ತು ಮೂಲ ಪ್ರತಿ ಒಂದು ವರ್ಗಲ ಈ ದೇವಸ್ಥಾನದ ಪಿರಾವಡ್ ಉಂಡು ಹಾಗೆ ಸ್ಪಷ್ಟವಾದ ಸಂದೇಶ ಕೊರಿ ಅಂದ್ರೆ ಚಾಕ್ರಿ ಮಲ್ಪನು ಮಾತ್ರ ಆ ವರ್ಗದಗಳು ಬುಡ್ಡ ನೆಕ್ ರಡ್ಡು ಗ್ರಾಮದ ಭಕ್ತರ ಸಹಕಾರ ಉಂಡು ಕೊಂಚ ಆಡಳಿತ ವ್ಯವಸ್ಥೆ ಉಂಡು ಕೊಂಚ ಸಮಿತಿ ಉಂಡು ರಡ್ಡು ಗ್ರಾಮದಗಳು ಸೇರ್ದು ದೇವದ ಚಾಕ್ರಿ ಮಲ್ತಿನಟ್ಟಾದ್ರ ಇದು ಪೊರ್ಲದ ನಿರ್ಮಾಣ ಆತಂಡೆ ಇದೆಲ್ಲ ಪ್ರತಿಷ್ಠಾನಿ ಬಲಿ ಮುಲ್ತ ವೈಭವನ ತೂಲೆ ಮುಲ್ಪ ಉಪಯೋಜಿತ ಭೇದ ಭಾವ ಇರಿ ತೋಜು ನಾನು ತೂಲೆ ನನಗೆ ಸಲಹೆ ಕೊರಿಯ ದಯಂದು ಕೆಂಡ ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಕೊಡು ಹಿಂದೂ ಸಮಾಜ ಒಟ್ಟಾತಂಡು ಹಿಂದೂ ಸಮಾಜದ ಉಪಯೋಜಿತ ಭೇದ ಭಾವ ಇಜ್ಜಿ ಮುಲ್ಪ ವರ್ಣಭೇದ ಜಾತಿ ಭೇದ ಮತಭೇದ ಪಕ್ಷಭೇದ ಮಾತೆಲ್ಲ ಮರತದು ಒಂದು ಎಡ್ಡ ಒಂದು ಸಾಮೂಹಿಕ ವಾಯಿನಂಚಿನ ಸಹಬಾಳ್ವೆದ ಸಾಮರಸ್ಯದ ಸಂಘಟನಾತ್ಮಕ ವಾಯಿನಂಚಿನ ಹಿಂದೂ ಧರ್ಮದ ಸಾಕ್ಷಿ ಆವಡು ಪನ್ಪುನನೆ ಈ ಬ್ರಹ್ಮಕಳಸದ ಮೂಲ ಉದ್ದೇಶ ಆ ಉದ್ದೇಶ ಸಾಕಾರ ಒಂದುಂಡು ವೈಭವಕ್ಕೆ ನಾವು ಮಾತೆಲ್ಲ ಸಾಕ್ಷಿ ಆಗಿರಲ್ಲ ಈಗ ಮಾತ ಬರ್ತದೆ ಈ ಕಾರ್ಯಕ್ರಮ ಪಾಲ್ಪಡೆಯುವುದು ಪನ್ಪುನ ಅಭಿನಯ